ಯೋಗ್ಯನ ಇರುತ್ತೇನೋ ಅಲ್ಲಿಯವರೆಗೆ ಅಧಾರ್ಮಿಕರ ತಲೆ ಎತ್ತುವುದಕ್ಕೆ ಯಾವತ್ತೂ ಬಿಡುವವನಲ್ಲ. ನಿನ್ನ ಹೆಂಡತಿಯನ್ನು ಇಟ್ಟುಕೊಂಡಂತ ವಾಲಿಯನ್ನು ಕೊಂದು ನಿನ್ನ ಸತಿಯನ್ನು ನಿನ್ನ ಪಾಲಿಗೆ ನಾವೊಪ್ಪಿಸ್ತೇನೆ. ನಾವೊಪ್ಪಿಸ್ತೇನೆ. ಹೇಗೆ ಬಲ್ಲಯ್ಯ? ನೀನಾದರೆ ನೋಡು ಕೈಯೊಳಗಿದ್ದ ನಿಜ. ಹೇಗೋ ನನ್ನೊಳಗೆ ಇರಬಹುದಾದ ಆತ್ಮಸ್ಥೈರ್ಯ, ನಾ ಆಚರಿಸಿಕೊಂಡು ಬಂದಿರುವಂತಹ ಧಾರ್ಮಿಕ ನಡೆ, ಇದರಿಂದಲೇ ಆಡುತ್ತಾ ಇದ್ದೇನೆ. ಏನು ಒಟ್ಟು ಏನೇನೋ ನಿನಗೆ ಆಶ್ವಾಸನೆ ಕೊಡುತ್ತೇನೆ ಎಂಬ ಹಾಗೆ ನೀ ಭಾವಿಸುವುದೇ ಬೇಡ. ರಾಮ ಕೊಡುವ ಆಶ್ವಾಸನೆ ಯಾವತ್ತೂ ಉಚಿತ ಅಲ್ಲ, ಔಚಿತ್ಯಪೂರ್ಣವಾದ ಆಶ್ವಾಸನೆ. ನೆನಪಿಟ್ಟುಕ. ಆದ್ದರಿಂದ ಈ ನೆಲದ ಮಗನಾಗಿ ನಿನಗೆ ಆಡುತ್ತೇನೆ. ಏನು ಸೂರ್ಯ ಕುಲ ಸಂಭವನಾಗಿ ಹೇಳ್ತೇನೆ. ಅದಲ್ಲ, ನಾ ಧರಿಸಿಕೊಂಡ ಬಟ್ಟೆ ಇದು ಕೇವಲ ಸಂನ್ಯಾಸದ ಬಟ್ಟೆಯಲ್ಲ. ಇಲ್ಲಿ ನ್ಯಾಸವಾಗಿರುವುದೇನು ಬಲ್ಲೆಯ? ಧಾರ್ಮಿಕ ಬಲ. ನಾ ಯೋಗಿಯಾಗಿದ್ದೇನೆ. ಯಾವ ಕಾಲಕ್ಕೂ ಭೋಗಿಗಳಿಗೆ ಅವಕಾಶ ಕೊಡಲಾರೆ. ನಾ ತ್ಯಾಗಿಯಾಗಿದ್ದೇನೆ. ಯಾವ ಕಾಲಕ್ಕೂ ಈ ಧಾರ್ಮಿಕ ನೆಲವನ್ನು ಪ್ರಶ್ನಿಸುವವರನ್ನು ಉಳಿಯಬಿಡುವವನಲ್ಲ. ಆದ್ದರಿಂದ ಜಾಣ ನೀನಾದರೆ ನೋಡು ಕೈಯೊಳಗಿದ್ದ ಬಾಣ ಜಾತಂಗಳು ಏನುಂಟು ಅವನಲ್ಲಿ ಅಂತ ಪ್ರಶ್ನಿಸುವುದಲ್ಲ, ಅವ ಸಂಗ್ರಹಿಸಿದ್ದು ಯಾಕೆ ಉಂಟು ಎನ್ನುವುದು ಮುಖ್ಯ. ನನ್ನ ಒಂದೊಂದು ಸಂಗ್ರಹವು ಅಖಂಡವಾದ ಭರತ ಖಂಡದ ರಕ್ಷಣೆಗೆ. ನೆನಪಿಟ್ಟುಕೋ. ಮಾತ್ರವಲ್ಲ, ನಾ ಸಂಗ್ರಹಿಸಿದ ಒಂದೊಂದು ಅಸ್ತ್ರವು ಒಬ್ಬೊಬ್ಬನ ಉಸಿರಿನ ರಕ್ಷೆಯ ಪ್ರತೀಕವಾಗಿದೆ. ಹಾಗಾದ ಕಾರಣ ವೃಷಾಶ್ವರಿಂದ ವಿಶ್ವಾಮಿತ್ರರಿಗೆ, ವಿಶ್ವಾಮಿತ್ರರಿಂದ ನನಗೆ ಪ್ರದತ್ತವಾದ ಕಾಮರೂಪಿ ಅಸ್ತ್ರಗಳಿವೆ. ಬಿಟ್ಟರೊಂದು ರಿಪುವನ್ನು ಕತ್ತರಿಸಿ ಸಪ್ತಾಬ್ದಿಯಲ್ಲಿ ಮಿಂದು ಮರಳಿ ಬತ್ತರಿಕೆ ಸೇರುವಂತಹ ಅಸ್ತ್ರಗಳು. ಆ ಅಸ್ತ್ರಗಳ ಬಲದಿಂದ ನಿನ್ನ ಅಣ್ಣನನ್ನು ದಂಡಿಸಿ ನಿನ್ನ ಸತಿಯಾದ ರುಮೆಯನ್ನು ನಿನಗೆ ನಾನು ಒದಗಿಸಿಕೊಡ್ತೇನೆ. ನನ್ನನ್ನು ಕೊಂದು ಕೊಡ್ತೀರಾ? ನಿಜ. ಅಮಮವಾಲಿಯ ರಾಮ ಸತಿರುಮೆಯ ಬಿಡಿಸಿ ನೀನು ತಂದರೆ, ಸತಿರುಮೆಯ 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 ಬಿಡಿಸಿ ನೀನು ತಂದರೆ, ವಾಲಿಯ ಕೊಂದರೆ ಸತಿಯ ತಂದರೆ. ನಿಮಿಷದೋಳಿ ಸೇನೆ ಸಗ ಬಂದು, ನಿಮಿಷದೊಳಿ ಸೇನೆ ಸಗ ಬಂದು, ಸೇನೆ ಸಗ ಬಂದು, ಪಾದ ಕಮಲದ ಸೇವೆ
ಪಾದ ಕಮಲದ ಸೇವೆ ಮಾಡುವೆ ಎಂದು ಪಾದ ಕಮಲದ ಸೇವೆ ಪಾದ ಕಮಲದ ಸೇವೆ ಮಾಡುವೆ ಎಂದು ನಿಮಿಷದೋಳಿ ಸೇನೆ ಸಗ ಬಂದು ಪಾದ ಕಮಲದ ಸೇವೆ ಮಾಡುವೆ ಎಂದು ನಿಮಿಷದೊಳಿ ಸೇನೆ ಸಗ ಬಂದು ಪಾದ ಕಮಲದ ಸೇವೆ ಮಾಡುವೆನೆಂದು ಅಮಮವನಿಯ ನಮ ಕುಂದರೆ ಸತಿ ಉಮೆಯ ಬಿಡಿಸಿ ನೀನು ತಂದರೆ ಅಮಮ 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 ರಾಮಚಂದ್ರಮ ಸುಗ್ರೀವ ವಾಲಿಯನ್ನ ಕೊಲ್ಲುವುದು ಅಮ್ಮಮ್ಮ ಯಾಕೋ ಅಭಭಭ ಇಂಥ ಮಾತು ಇಷ್ಟು ವರ್ಷ ಬೇಕಾಯ್ತು ಕೇಳಲಿಕ್ಕೆ ಹಾಗಾಗಿ ಸಂತೋಷ ಆಯ್ತು ಹೇಳಿದೆಯಲ್ಲ ಯೋಗಿಯಾಗಿ ವಸನ ತೊಟ್ಟ ಎಂಬಲ್ಲಿಗೆ ಸುಮ್ಮನೆ ಇರುವುದಿಲ್ಲ ಧರ್ಮ ರಕ್ಷಣೆ ಅಧರ್ಮಿಗಳ ನಾಶ ರಾಮ ವಸಿಷ್ಠ ವಿಶ್ವಾಮಿತ್ರರಿಂದ ಸಿದ್ಧನಾದ ರಾಮ ನೀನು ಪಟ್ಟಾಭಿಷೇಕಕ್ಕಾಗಿ ಆದ್ರೆ ಇವತ್ತು ನಿನ್ನನ್ನು ಕಂಡಾಗ ವಸಿಷ್ಠ ವಿಶ್ವಾಮಿತ್ರರಿಂದ ಸಿದ್ಧಗೊಂಡ ಪಟ್ಟಾಭಿಷೇಕದ ಆ ಸಿದ್ಧರಾಮ ನಮಗೆ ಬೇಡ, ಖಂಡಿತ ಬೇಡವೇ ಬೇಡ. ಯಾಕೆ ನೀನು ಪಟ್ಟಾಭಿಷೇಕನಾಗಿದ್ದೆ ಹೌದಾದ್ರೆ ಇಲ್ಲಿವರೆಗೆ ನೀನು ಬರ್ತಾ ಇಲ್ಲ ಇತ್ತು. ಬಂದೆ, ನಾರು ಮಡಿಯನ್ನು ಉಟ್ಟು ಯೋಗಿಯಾಗಿ ಬಂದೆ. ನನಗೂ ಒಂದು ಆಸೆ ಉಂಟು ರಾಮ, ಏನು? ಸ್ವಲ್ಪ ಸಮಯದ ಮಟ್ಟಿಗಾದ್ರೂ ಯೋಗಿ ಇರ್ಬೇಕು ಇಲ್ಲಿ ಅಂತ. ನೀ ಬಂದಲ್ಲ, ಸಂತೋಷ ಆಯ್ತು ನನಗೆ. ಅಮ್ಮಮ್ಮ ವಾಲಿಯ ರಾಮ ಕೊಂದರೆ ನೀ ವಾಲಿಯನ್ನ ಕೊಲ್ತಿ ಅಂತಾದ್ರೆ ಬಹಳ ಸಂತೋಷ. ಸತಿ ರುಮೆಯನ್ನ ನೀ ಬಿಡಿಸಿ ತಂದರೆ ರಾಮ, ನೀ ಮಾಡಿದ ಉಪಕಾರಕ್ಕಾಗಿ ನಾನು ಮಾಡುವ ಪ್ರತ್ಯುಪಕಾರ ಏನು ಗೊತ್ತುಂಟ? ಏನು? ನಿಮಿಷದೊಳು ಸೇನೆಯು ನಾವು ಬಂದು ನಮ್ಮೆಲ್ಲಾ ಸೇನೆಯವರು ಬಂದು ನಿನ್ನ ಪಾದ ಕಮಲಕನ್ನ ಭಜಿಸುವುದರ ಮುಖೇನ ನಿನ್ನ ಕಾರ್ಯವನ್ನ ಸಫಲತೆಗೊಳಿಸುವಲ್ಲಿ ನಾವು ಹೋರಾಟ ಮಾಡ್ತೇವೆ. ಪರಮ ಸಂತೋಷವಾಯಿತು ಸುಗ್ರೀವ. ನಾ ಆಶ್ವಾಸನೆ ಕೊಡುವಾಗ ನಿನ್ನಲ್ಲಿ ಏನು ಸಿಗುತ್ತದೆ ಅಂತ ಕೊಡುವುದಲ್ಲ. ನನಗೂ ಒಂದು ಸಂತೋಷ ಆಗಿ ಏನು ಗೊತ್ತುಂಟ? ನಾವಿದ್ದದ್ದು 5 ಮಂದಿ. ನಾನು, ನಳ, ನೀಲ, ಹನುಮಂತ, ತಾರ, 5 ಮಂದಿ ಇದ್ದವರು. ನೀ 5 ಆಶ್ವಾಸನೆ ಕೊಡ್ಲಿಲ್ಲ, ಒಂದೇ ಕೊಟ್ಟೆ ನೋಡು. ನಿಜ. ಅದೇ ನಮಗೆ ಸಂತೋಷ ಆದದ್ದು. 5 ಕೊಟ್ಟಿದ್ರೆ ದೇವರಾಣೆ ಕಷ್ಟ ಉಂಟು ಈಡೇರಿಸುವುದಕ್ಕೆ. ನೀವು ಒಂದೇ ಕೊಟ್ಟದ್ರಿಂದ ನನಗೆ ತುಂಬಾ ವಿಶ್ವಾಸ ಉಂಟು. ನಾ ಕೊಡುವ ಒಂದೊಂದು ಆಶ್ವಾಸನೆಯು ಕೇವಲ ಬಾಯಲ್ಲಿ ಹೇಳಲಿಕ್ಕಿರುವುದಲ್ಲ, ಕೈಯಲ್ಲಿ ಮಾಡಿ ತೋರಿಸುವುದಕ್ಕಿರುವುದು ಸುಗ್ರೀವ. ಹೌದು, ನಾ ಹೇಳಿ ಮಾಡುವುದಿಲ್ಲ, ಮಾಡಿ ಹೇಳುವ. ಆ ದೃಷ್ಟಿಯಿಂದಲೇ ಇಷ್ಟರವರೆಗೂ ಈ ನಡೆಯಲ್ಲಿ ಸಾಗಿದ್ದೆ. ಮತ್ತೆ ಇನ್ನೂ ಒಂದು ಸಂತೋಷ ಏನು ಗೊತ್ತುಂಟ? ನನ್ನ ಹೆಂಡತಿನ ನಾನು ಕಳೆದುಕೊಂಡೆ, ನಿನ್ನ ಹೆಂಡತಿನ ನೀನು ಕಳೆದುಕೊಂಡೆ. ಹೆಂಡತಿ ಇಲ್ಲ ಎನ್ನುವ ಕಾರಣಕ್ಕಾಗಿ ನನಗೂ ನಿನಗೂ ನಿನ್ನ ಹೆಂಡತಿಗೂ ನನ್ನ ಹೆಂಡತಿಗೂ ಅಂತ ನೀ ಹೇಳಲಿಲ್ಲ. ನೀ ಹೇಳಿದ್ದೇನು? ನಿನಗಾಗಿ ವಾಳಿಯನ್ನ ಕೊಂದು ಕೊಡ್ತೇನೆ. ಹಾಗಾಗಿ ಅದೇ ಸಂತೋಷ. ಯೋಚಿಸು ಸುಗ್ರೀವ, ಯಾವ ಕಾರಣಕ್ಕೂ ನಮ್ಮ ನಡೆಯೇ ಹಾಗೆ. ಯಾವತ್ತಿದ್ದರೂ ಇನ್ನೊಬ್ಬನಿಗೆ ಬದುಕು ಅರ್ಥಪೂರ್ಣವಾಗಿ ಕೊಡುವುದಕ್ಕಿರುವವರು ನಾವು. ಹೌದು, ಬದುಕಿನ ಮರ್ಮವನ್ನು ತಿಳಿಯಬೇಕು. ಈ ಪ್ರಪಂಚದಲ್ಲಿ ಒಬ್ಬ ತಂದೆಯಾದವನು ಮಕ್ಕಳನ್ನೇ ಆಸ್ತಿಯಾಗಿ ರೂಪಿಸಬೇಕು. ಮಕ್ಕಳಿಗಾಗಿ ಆಸ್ತಿ ಮಾಡುವುದಲ್ಲ. ಯಾವಾತನು ತನ್ನ ಅಪ್ಪನ ಆಸ್ತಿಯಲ್ಲಿ ದುಡಿದು ತಿನ್ನುತ್ತಾನೋ ಅವನಿಗೆ ಮಾತ್ರ ಜೀವನದ ಮೌಲ್ಯ ಗೊತ್ತಿರುವುದಕ್ಕೆ ಸಾಧ್ಯವಾಗುತ್ತದೆ. ಈ ದೃಷ್ಟಿಯಿಂದಲೇ ವೃಕ್ಷರಜಸ್ಸು ಮಾಡಿದ ಅಧಿಕಾರದ ದಾಹದಿಂದ ಮೆರೆಯುತ್ತಾ ಇರುವವನಿಗೆ ವಾಲಿ ಅಂತ ಹೆಸರು.
ನಿನ್ನ ಅಪ್ಪನ ಆಶ್ರಯವನ್ನು ಹೊಂದಿ ನೀ ಈ ಭೂಮಿಯಲ್ಲಿ ಬದುಕನ್ನು ಕಟ್ಟಿಕೊಳ್ತಾ ಇದ್ದಿ. ಹಾ. ಆದರೆ ನನ್ನ ಈ ಜೊತೆಗಾರಿಕೆಯನ್ನು ಹಾ. ಸಂವಾದವನ್ನು ವೀಕ್ಷಿಸಿದ ಆಂಜನೇಯ ನೋಡಿದೆಯಾ? ಅದೋ ಪವಿತ್ರವಾದಂತಹ ಬಟ್ಟಲಲ್ಲಿ ತಿಳಿ ಜಲವನ್ನು ತಂದು ಹಾ. ಅಗ್ನಿ ಪ್ರತಿಷ್ಠೆ ಮಾಡಿ ಹಾ. ನನ್ನ ಈ ಸ್ನೇಹ ಬಂಧವನ್ನು ಒಂದಾಗಿಸಿದ್ದಾನೆ. ಅಗ್ನಿ ಸಾಕ್ಷಿಯಾಗಿ ಅಲ್ವೇ? ಹೌದು. ಇದು ಮಿತ್ರರ ಸ್ನೇಹ, ಸ್ನೇಹ ಸಮ್ಮಿಲನ. ಇದು ನಿಜವಾದ ತುಳ್ಯಾರಿ ಮಿತ್ರತ್ವ. ಹಾ. ನಿನ್ನ ಕಷ್ಟವೇ ನನ್ನ ಕಷ್ಟ, ಹಾ. ನಿನ್ನ ದುಃಖವೇ ನನ್ನ ದುಃಖ, ಹಾ. ನಿನ್ನ ಸುಖವೇ ನನ್ನ ಸುಖ. ಹಾ. ಈ ಭಾವದಿಂದಲೇ ನಾ ನಿನಗೆ ವಿಶ್ವಾಸದ ನುಡಿಗಳನ್ನು ಆಡಿದ್ದೇನೆ. ಹಾ. ಆಯಿತಲ್ಲ, ಇನ್ನು ಯೋಚನೆ ಮಾಡಬೇಡ. ಕೊಟ್ಟ ಮಾತಿನಂತೆ ನಡೆಯುವುದಕ್ಕೆ ನಾ ಬದ್ಧನಿದ್ದೇನೆ. ಹಾ. ನಿನ್ನ ಅಣ್ಣನಾದ ವಾಲಿಯನ್ನು ಸಂಗ್ರಾಮಕ್ಕೆ ಆಹ್ವಾನಿಸಬಹುದೇ? ರಾಮ, ಹಾ. ಇನ್ನೊಂದು ಮಾತು. ಇನ್ನು ಹೌದು. ಸಂಶಯ ಖಂಡಿತ. ಏನದು? ರಾಘವ ಮಹಾವೀರ ರಾಘವ ಮಹಾವೀರ ಕೇಳು ಸುವಿಚಾರ ಈಗೆಲ್ಲ ಸಂಶಯ ಪರಿಹರಿಸೋ ಪುರ ಹೀಗೆ ಸಂಶಯವ ಪರಿಹರಿಸು. ದುಂದುಬಿಯ ಒಡಲು ದೊರೆಯಿಂದಲ ಮರೇಂದ್ರ ಸುತ ದುಂದುಬಿಯ ಒಡಲು ದೊರೆಯಿಂದಲ ಮರೇಂದ್ರ ಸುತ ಒಂದು ಮೊಳವನ್ನು ಸಹಸದಿಂದಲೆತ್ತುವುದು ಒಂದು ಬಲವನ್ನು ಸಹಸದಿಂದ ಎತ್ತುವುದು ಇಂದು ನೀನೆತ್ತಿದರೆ ಸಂದೇಹವಾಗಿ ಬಳಿಗೊಂದೆ ಮದದಿಂದಲಿಯನೆಂದು ಹೇಳಿದನು. ರಾಘವ ಮಹಾವೀರ, ಸುಗ್ರೀವ, ಇನ್ನೊಂದು ಮಾತನ್ನ ಆಲಿಸಬೇಕು. ಏನು? ಜೊತೆಗೆ ಅದನ್ನ ಪ್ರೀತಿಯಿಂದ ಪಾಲಿಸಬೇಕು ರಾಮಚಂದ್ರಮ. ಹಾ. ನಿನ್ನ ವಿಕ್ರಮದ ಮೇಲೆ ಸಂಶಯ ನನಗಿಲ್ಲ. ಹಾಗಂತ ವಾಲಿಯಿಂದ ನಾನು ಪೆಟ್ಟು ತಿಂದ ಆ ನೋವು, ವಾಲಿ ಮಾಡುತ್ತಿರುವಂತಹ ಕಾರ್ಯವನ್ನು ಕಂಡು ಅವನ ಬಲದ ಮೇಲೆ ಅಪಾರವಾದ ನಂಬಿಕೆಯನ್ನ ಇಟ್ಟವನು ನಾನು. ಓಹೋ. ಹಾಗಾಗಿ ನಿನ್ನ ಮೇಲೆ ಮಾತಿನ ಮೇಲೆ ಇಟ್ಟಂತ ವಿಶ್ವಾಸ, ಹಾ. ಅವನ ಸಾಹಸದ ಮೇಲಿಟ್ಟಂತ ನಂಬಿಕೆ, ಸರಿ. ಸಾಹಸದ ಮೇಲಿಟ್ಟ ನಂಬಿಕೆ ಎನ್ನುವುದು ದೂರವಾಗಿ ಅವನಿಂದ ಏನು ಆಗುವುದಿಲ್ಲ ಎನ್ನುವುದು ನನಗೆ ಗೊತ್ತಾಗಬೇಕು. ಹಾಗಾಗಿ ಒಂದು ಸಣ್ಣ ಕಾರ್ಯ ಮಾಡಬೇಕು. ಏನದು? ಬೇರೆ ಯಾವುದು ಅಲ್ಲ. ಓ ಅತ್ತ ದೃಷ್ಟಿ ಹಾಯಿಸಿ. ಏನದು ಬೆಳೆದಾಗಿ ಕಾಣ್ತಾ ಉಂಟು? ಹೌದು, ಅದು ಬೇರೆ ಯಾವುದು ಅಲ್ಲ. ಅದು ಅಸ್ಥಿ ಪಂಜರ. ಯಾರ ಅಸ್ಥಿ ಪಂಜರ? ದುಂದುಬಿ ಎನ್ನುವಂತ ದಾನವ ಇದ್ದಿದ್ದ. ಆ ದುಂದುಬಿಯ ಅಸ್ಥಿ ಅದು. ಹೌದು. ಯಾಕೆ ಅದು ಅಸ್ಥಿ ಮಾತ್ರ ಬೆಳೆಯಿತು? ಕಾರಣ ಬೇರೆ ಏನೂ ದುಂದುಬಿ ಎನ್ನುವಾತ ಇಲ್ಲಿಗೆ ದಾಳಿಯನ್ನ ಇಡುವುದಕ್ಕೆ ಮುಂದಾದ. ಇಲ್ಲಿಗೆ ದಾಳಿ ಇಡುವ ಮೊದಲು ದೇಹದಲ್ಲಿ ತುಂಬಿಕೊಂಡಂತಹ ಕೊಬ್ಬನ್ನ, ಆ ಫಲವನ್ನು ವಿನಿಯೋಗ ಮಾಡಬೇಕೆನ್ನುವ ಕಾರಣಕ್ಕಾಗಿ ಸಮುದ್ರ ರಾಜನ ಬಳಿಗೆ ಹೋದನಂತೆ. ಹೋಗಿ ಕೇಳಿದನಂತೆ, ಸಮುದ್ರ ರಾಜ, ಯುದ್ಧದ ಆತಿಥ್ಯವನ್ನು ನನಗೆ ಕೊಡು ಎನ್ನುವ ಹಾಗೆ. ಆಗ ಸಮುದ್ರ ರಾಜ ಆಡಿದ ಮಾತು, ನಿನ್ನೊಂದಿಗೆ ಹೋರಾಟ ಮಾಡುವಷ್ಟು ವಿಕ್ರಮಿ ನಾನಲ್ಲ. ನಿನಗೆ ಹೋರಾಟ ಮಾಡಲೇಬೇಕಂತಿದ್ದರೆ ಮನು ಮುನಿಗಳು ವಾಸಿಸುವಂತ ತಾಣ ಪರಮೇಶ್ವರನಿಗೆ ಇದ್ದಾನೆ ಮಾವ, ಅವನೇ ಪರ್ವತ ರಾಜ. ಹೋಗಿ ಅವನಲ್ಲಿ ದುರವನ್ನ ಕೊಡು ಎನ್ನುವ ಹಾಗೆ ಹೇಳಿದರಂತೆ. ಆಗ ದುಂದುಬಿ ನೇರವಾಗಿ ಪರ್ವತರಾಜನ ಸಮೀಪ ಬಂದು ಯುದ್ಧಕ್ಕಾಗಿ ಆಹ್ವಾನಿಸಿದನಂತೆ. ಆಗ ಪರ್ವತರಾಜ ಆಡಿದ ಮಾತು, ನಾನೀಗ ಯುದ್ಧ ಮಾಡುವುದಕ್ಕೆ ನಿನ್ನಲ್ಲಿ ಸಾಮರ್ಥ್ಯ ಇದ್ದವನಲ್ಲ. ಯುದ್ಧ ಮಾಡಲೇಬೇಕು ಅಂತ ಮನಸ್ಸಿದ್ದರೆ ಕಿಷ್ಕಿಂಧೆಗೆ ಹೋಗು, ವಾಲಿ ಎನ್ನುವಂತ ವಿಕ್ರಮಿ ಇದ್ದಾನೆ, ಅವನನ್ನ ಕೆಣಕು ಎನ್ನುವ ಹಾಗೆ ಹೇಳಿದನಂತೆ. ಆಗ ಆತ ನೇರವಾಗಿ ನನ್ನಣ್ಣನ ಬಳಿ ಬಂದನಂತೆ. ಬಂದದ್ದು ಮಾತ್ರ ಅಲ್ಲ, ಅಣ್ಣನನ್ನ ಯುದ್ಧಕ್ಕೆ ಕರೆದನಂತೆ. ಆಗ ಅಣ್ಣ ಮೊದಲು ಸಮಾಧಾನದ ಮಾತನ್ನಾಡಿದನಂತೆ. ಬೇಡ ದುರ, ಯಾವ ಕಾರಣಕ್ಕಾಗಿ ದೂರ ಹೋಗು ಎನ್ನುವ ಹಾಗೆ. ಆಗ ಅವನು ಅಣ್ಣನನ್ನ ಅವಮಾನಿಸಿದ. ಅದಕ್ಕೆ ಪ್ರತಿಯಾಗಿ ವೀರನಾದ ನನ್ನ ಅಣ್ಣ ದೇವೇಂದ್ರ ಕೊಟ್ಟಂತ ಮಾಲೆಯನ್ನ ಧರಿಸಿ ಯುದ್ಧಕ್ಕೆ ಹೋದನಂತೆ. ಬಲದ ವಿನಿಯೋಗ ಆಯಿತು. ದೈತ್ಯನ ಕೈ ಕೆಳಗಾಯಿತು, ಅಣ್ಣನ ಕೈ ಮೇಲಾಯಿತು. ಬರುವಾಗ ಅವ ಕೋಣನ ಆಕೃತಿಯಲ್ಲಿ ಬಂದವನಂತೆ. ಸಿಟ್ಟಿನಿಂದ ನನ್ನಣ್ಣ ವಾಲಿ ಕೋಣನ ಕೊಂಬನ್ನ ಹಿಡಿದು ಕರಕರನೆ ತಿರುಗಿ ಅವಮಾನಿಸಿದ. ಅವನು
ಅವನು ಹಣ್ಣು ಆಗಿ ಹೋದ. ಪ್ರಾಣೋತ್ಕ್ರಮಣ ಸ್ಥಿತಿಯಲ್ಲಿದ್ದಂತ ಆತನನ್ನ ಹಿಡಿದು ಗರಗರನೆ ತಿರುಗಿಸಿ ದೂರಕ್ಕೆ ಎಸೆದ. ಎಸೆಯುವಂತ ಆ ಸಂದರ್ಭಕ್ಕೆ ಆ ಕೋಣನ ಆಕೃತಿಯಲ್ಲಿದ್ದಂತ ಅವನ ಮೂಗಿನಿಂದ ಬಂದಂತ ಒಂದು ಬಿಂದು ರಕ್ತ ಎನ್ನುವುದು ಮತಂಗ ಮಹರ್ಷಿಯ ಆಶ್ರಮದ ಸಮೀಪ ಹೋಗಿ ಬಿತ್ತಂತೆ. ಹೌದು. ಮುಂದೆ ಮತಂಗ ಮಹರ್ಷಿಗಳು ಶಾಪವನ್ನ ಕೊಟ್ಟರಂತೆ. ಈ ಆಶ್ರಮ ಮಲಿನಗೊಳ್ಳುವುದಕ್ಕೆ ಯಾರು ಕಾರಣೀಕರ್ತರೋ ಅವ ಈ ಸ್ಥಳದಿಂದ 1 ಯೋಜನೆಯ ಒಳಗೆ ಕಾಲಿಟ್ಟದ್ದೇ ಹೌದಾದ್ರೆ ಅವ ಸರ್ವನಾಶ ಆಗಿ ಹೋಗಲಿ. ಅವನನ್ನ ಅನುಸರಿಸಿಕೊಂಡು ಅವನ ಅನುಯಾಯಿಗಳು ಯಾರಾದ್ರೂ ಇದ್ದದ್ದು ಅವರ ಪ್ರಾಣ ಪಕ್ಷಿ ಹಾರಿ ಹೋಗಲಿ ಎನ್ನುವ ಹಾಗೆ ಶಾಪವನ್ನ ಕೊಟ್ಟರಂತೆ. ಓಹೋ, ಹೌದು. ಇದೆಲ್ಲ ವಿಷಯ ನನಗೆ ಹೇಗೆ ಗೊತ್ತಾಯ್ತು ಗೊತ್ತುಂಟಾ? ನನಗೆ ವಿಚಿತ್ರ ಕಾಣುವುದೇನು ಬಲ್ಲೆಯ? ಏನು? 1 ಯೋಜನ ವ್ಯಾಪ್ತಿಯ ಒಳಗೆ ಅವನಿಗಾಗಲಿ ಅವನ ಅನ್ವರ್ತಿಗಳಿಗಾಗಲಿ ಬರುವುದಕ್ಕೆ ಅವಕಾಶ ಇಲ್ಲ. ನಾ ಇದ್ದದ್ದು ಇಲ್ಲಿಯೇ ಕೆಳಗೆ ಪಂಪಾ ಸರಸಿಯ ಬಳಿ. ಹೌದು. ಅಲ್ಲಿ ಇದ್ದ ನನ್ನನ್ನು ನೀ ಕರೆದು ತರಲಿಕ್ಕೆ ಆಂಜನೇಯನಲ್ಲಿ ಹೇಳುವಾಗ ಹಿತವರಾದರೆ ಕರೆದುತ್ತ ಅಹಿತರಾದವರನ್ನು ದೂರಕ್ಕೆ ಅಲ್ಲಿಂದಲೇ ಕಳುಹಿಸು ಅಂತ ಹೇಳಿದೆಯಂತೆ. ಹೌದು. ನನಗೆ ವಿಚಿತ್ರ ಕಾಣುವುದು, ಯಾಕೆ ಅಲ್ಲಿ ಸಂಶಯ ಪಡ್ಲಿಲ್ಲ ಅಂತ. ಕಾರಣ ಬೇರೆ ಏನು ಅಲ್ಲ. ಹಾವನ್ನ ಕಂಡು ಹೆದರಿದವ ಹಗ್ಗವನ್ನೂ ಕಂಡು ಹೆದರ್ತಾನಂತೆ. ನಾನು ಭಯದಿಂದಲೇ ಇದ್ದದ್ದರಿಂದ ಭಯಪಟ್ಟು ಸಂಶಯಕ್ಕೊಳಗಾದೆ. ಮಹರ್ಷಿಗಳು ಕೊಟ್ಟ ಶಾಪ ನಮಗೆ ನೆನಪು ಹೋಯ್ತು. ಹಾಗಾಗಿ ನಾನು ಸಂಶಯಕ್ಕೆ ಒಳಗಾಗಿ ಹನುಮನನ್ನ ಅಲ್ಲಿಯವರೆಗೆ ಕಳುಹಿದೆ. ಸರಿ. ಇನ್ನು ಒಂದು ವಿಷಯ ಗೊತ್ತುಂಟ? ಮತಂಗ ಮಹರ್ಷಿಗಳು ಶಾಪ ಕೊಟ್ಟದ್ದರಿಂದ ನಮಗಿಲ್ಲಿರುವುದಕ್ಕೊಂದು ಅವಕಾಶ ಆಯಿತು. ವಾಲಿಯಿಂದ ಪೆಟ್ಟು ತಿಂದ ನಾನು ಲೋಕವನ್ನ ಸಂಚಾರ ಮಾಡಿದೆ. ಆಶಯ ಸಿಗದೇ ಇದ್ದ ಕಾರಣ ಸೂರ್ಯಮಂಡಲದ ಸಮೀಪ ಹೋದೆ. ಅಪ್ಪನ ಬೆನ್ನ ಹಿಂದೆ ಕುಳಿತೆ. ಕೆಲವಷ್ಟು ವರುಷ ಸಂಚಾರ ಮಾಡಿದೆ. ಮತಂಗ ಮಹರ್ಷಿಗಳ ಶಾಪ ಇದ್ದಿದ್ದದ್ದು ಅಪ್ಪನಿಗೆ ಗೊತ್ತಾಗಿ ಇಲ್ಲಿರು ಹೋಗುವು ಎನ್ನುವಾಗಿ ಹೇಳಿ ಕಳುಹಿದರು. ಇಲ್ಲೇ ಬಂದು ನಾನು ನೆಲೆಯಾದೆ. ರಾಮ, ಆ ದುಂದುಬಿಯ ಅಟ್ಟೆ ಉಂಟಲ್ಲ, ಅದು ಅಲ್ಲಿ ಬಿದ್ದಿದ್ದೇನು ಸತ್ಯ. ನಾನಿಲ್ಲಿರುವುದು ಅವನಿಗೆ ಗೊತ್ತುಂಟು. ಅವ ಇಲ್ಲಿಗೂ ಬರುವುದಿಲ್ಲ. ಆ ದುಂದುಬಿಯ ಅಟ್ಟೆ ಸಮೀಪ ಬರುವುದು, ಬಂದವನ ಅಟ್ಟೆಯನ್ನ ಮೊಣಕಾಲ ಪರ್ಯಂತರ ಎತ್ತುವುದು, ನನ್ನನ್ನು ನೋಡುವುದು, ಕೆಳಗೆ ಹಾಕುವುದು, ಮೇಲೆ ಎತ್ತುವುದಿಲ್ಲ. ಇಲ್ಲಿವರೆಗೆ ಮಾತ್ರ ಎತ್ತುವುದು. ಜೀವಂತ ಇರುವಾಗ ಅವನನ್ನು ಗಗನ ಪರ್ಯಂತ ಎತ್ತಿ ಬಿಸಾಡಿದವ ಈಗ ಅವನ ಎಲುಬಿನ ಅಟ್ಟೆಯನ್ನು ಮೊಣಕಾಲ ಪರ್ಯಂತ ಪ್ರಯಾಸದಿಂದ ಎತ್ತುತ್ತಾನೆ. ನಾನು ಯೋಚನೆ ಮಾಡಿದೆ, ಹಾಗೆ ಬಹುಶಃ ಹೀಗಿರಬಹುದು. ಸುಗ್ರೀವ, ನೀ ನನ್ನ ಮೊಣಕಾಲಿಗಷ್ಟೇ ಸಮ ಎನ್ನುವಾಗಿ ಅಲ್ಲಿವರೆಗೆ ಎತ್ತಿ ಕೆಳಗೆ ಹಾಕುವುದೇನು ಅಂತ ಭಾವಿಸಿದೆ. ಆ ಹೆದರಿಕೆಯಿಂದಲೇ ನಾನು ಇಲ್ಲಿದ್ದವ. ಅವ ಸಾಹಸದಿಂದ ಪ್ರಯತ್ನ ಪಟ್ಟು ಎತ್ತುವುದು. ರಾಮ, ಆ ಕೆಲಸವನ್ನು ಅವ ಸಾಹಸದಿಂದ ಮಾಡಿದ್ದು. ನೀನದನ್ನ ನಿರಾಯಾಸವಾಗಿ ಮಾಡಿದ್ರೆ ನಾನು ನಂಬಬಹುದು. ವಾಲಿಯ ಪರಾಕ್ರಮವನ್ನು ಈ ಮೊದಲು ನೀನು ಕಣ್ಣಾರೆ ಕಂಡವ. ಹೌದು. ಆದರೆ ರಾಮನ ಆಶ್ವಾಸನೆಯನ್ನು ಮಾತ್ರ ಕೇಳಿದವ. ಹೌದಲ್ಲ? ಕರ್ಮ ರೂಪದಲ್ಲಿ ಪ್ರಕಟಗೊಳ್ಳಬೇಕಂತ. ಈಗ ಇಷ್ಟೇಯೋ ಇನ್ನೇನಾದ್ರೂ ಉಂಟು? ಇನ್ನು ಒಂದು ಉಂಟು. ಅಲ್ಲಿ ದೃಷ್ಟಿ ಆಯಿಸು. ಸತ್ತ ತಾಳ ವೃಕ್ಷ. ಹೌದು, ಅಪಶಕುನ. ಅದನ್ನ ಸರಿಯಾಗಿ ನೋಡು. ಎಲೆಗಳೆಲ್ಲ ಚಿಗುರಿಕೊಂಡಿದೆ. ನನ್ನನ್ನ ವಾಲಿ ಬರುವುದು, ಒಂದೇ ಒಂದು ಬಾಣವನ್ನ ಪ್ರಯೋಗ ಮಾಡುವುದು, ಆ ತಾಳ ವೃಕ್ಷದ ಎಲ್ಲಾ ಎಲೆಗಳನ್ನ ಕತ್ತರಿಸುವುದು. ಮರುದಿನ ಮತ್ತೆ ಅದು ಹುಟ್ಟಿಕೊಳ್ಳುತ್ತದೆ, ಮತ್ತೆ ಬಂದು ಅದನ್ನೇ ಮಾಡುವುದು. ನಾನು ಯೋಚನೆ ಮಾಡಿದೆ, ಸುಗ್ರೀವ, ಎಷ್ಟು ದಿನವೇ ಆಗ್ಲಿ ನಿನಗೆ ಒಂದೇ ಬಾಣ ಸಾಕು ಅಂತ ನನಗೆ ಅವಮಾನ ಮಾಡುವುದಂತ ಹೆದರಿಕೆ ಆಗ್ತಾ ಉಂಟು. ರಾಮ, ಅವ ಮಾಡಿದ 2 ಕಾರ್ಯವನ್ನ ನೀ ಮಾಡಿದ್ರೆ ಖಂಡಿತ ನಂಬುತ್ತೇನೆ. ಯೋಚಿಸಬೇಡುವ. ಮೇಲೆ ಗಾಳಿಯ ಮರಗಳೇಳ ಕಡಿದಿಡ. ಸುಗ್ರೀವ, ರಾಮ, ದುಂದುಬಿಯನ್ನು ನಿಗ್ರಹಿಸಿದವನಿದ್ದಾನೆ ವಾಲಿ. ಅವನ ಎಲುಬಿನ ಅಟ್ಟೆಯನ್ನು ಎತ್ತಲಾಗದ ಸ್ಥಿತಿ ಅವನಿಗೆ ನಿರ್ಮಾಣವಾಗಿದೆ ಎನ್ನುವುದರ ಅರ್ಥ ಏನು ಬಲ್ಲೆಯ? ಅವನಿಗೆ ಧಾರ್ಮಿಕ ಬಲ ಕುಗ್ಗಿದೆ ಎನ್ನುವುದೇ ಸ್ಪಷ್ಟ. ಯಾವಾತನಿಗೆ ಆಳುವವನಿಗೆ ಧರ್ಮದ ಬಲ ಇಲ್ವೋ ಅವನು ಕುಗ್ಗುತ್ತಲೇ ಹೋಗುತ್ತಾನೆ ಎನ್ನುವುದಕ್ಕೆ ಸಾಕ್ಷಿ ವಾಲಿಯ ಈ ದುರಂತ ಸ್ಥಿತಿ. ನೀ ಮುಂದೆ ಕಿಷ್ಕಿಂಧೆಯ ಪಟ್ಟವನ್ನು ಏರುವ ಕಾಲದಲ್ಲಿ ಅಂತಹ ಎಲುಬಿನ ಅಟ್ಟೆ ಎನ್ನುವ ಅಪಶಕುನದ ವಸ್ತು ಇರಕೂಡದು. ಅದನ್ನು ಇಲ್ಲಿಂದ ಸರಿಸುವುದಕ್ಕೆ ಬೇಕಾಗಿ ಇದೋ ಒಮ್ಮಿಂದೊಮ್ಮೆಲೆ ಎಡಗಾಲ 3-7 ಯೋಜನೆ
ಹೋಗಿದೆ. ಹೇಳಿದ್ರಲ್ಲ ಕಪಿಗಳು ಬಂದು ಎಷ್ಟು ದೂರ ಹೋಗಿದೆ. ಹೌದಲ್ಲ? ಹೌದು. ಯೋಚನಾಂತರ ಹಿಂದೆ ಸರಿಯಿತು. ಹಾ. ಇನ್ನೂ ಮಾತ್ರ ಅಲ್ಲ, ಹಾ. ಯೋಚನೆ ಮಾಡು. ಅದೋ ಕಾಣುತ್ತಾ ಇವೆ ಹಾ. ಸಪ್ತತಾಲ ವೃಕ್ಷಗಳು. ಹಾ. ಅವನು ಧನುರ್ವಿದ್ಯೆಯಲ್ಲಿಯೂ ಪರಿಣತ. ಹಾ. ರಾಮನ ಧನುರ್ವಿದ್ಯೆಯ ಸಾಮರ್ಥ್ಯವನ್ನು ನೋಡಬೇಕಲ್ಲ. ಇದೋ ಒಮ್ಮೆಗೆ ವಕ್ರಾಕೃತಿಯಲ್ಲಿರುವಂತಹ ತಾಳ ವೃಕ್ಷಗಳು. ಹಾ. ಒಮ್ಮೆ ನೆಲವನ್ನು ಒತ್ತಿದ್ದೇನೆ, ಸರಳ ರೇಖೆಗೆ ಬಂದಿದೆ. ಇಲ್ಲಿಯವರೆಗೆ ಹಾಗಾಗ್ದಿದ್ದು ಈಗ ಹಾಗಾಗಿ ಆಯ್ತಲ್ಲ? ಈಗ ನೋಡು, ಹಾ. ಒಂದೇ ವಿಷಯವನ್ನು ರಾಮಚಂದ್ರಮ, ಹಾ. ನನಗೆ ಆಶ್ಚರ್ಯ ಆಗ್ತಾ ಉಂಟು. ಹಾ. ಸಪ್ತ ತಾಳ ವೃಕ್ಷಗಳು ನೇರವಾಗಿ ಬಂದು ನಿಂತಿವೆ. ನಿಜ, ಅದು ಹೇಗಾಯ್ತು ಅನ್ನೋದೇ ಗೊತ್ತಾಗ ಕಾರಣ ಉಂಟು. ಹಾ. ಮಾತ್ರವಲ್ಲ, ಮೂಲೋತ್ಪಾಟನವಾಗಿದೆ. ಹೌದು. ಇದಕ್ಕೆ ಕಾರಣ ಏನು ಬಲ್ಲೆಯ? ಏನು? ಅಹಿರೂಪಿಯಾದ ರಾಕ್ಷಸನೊಬ್ಬ ಆ ತಾಳ ವೃಕ್ಷದ ಅಡಿಯಲ್ಲಿ ತಾನು ಇದ್ದ. ಹಾ. ಅವನಿಗೂ ಇದ್ದದ್ದು ದುರುದ್ದೇಶ, ಹಾ. ವಾಲಿಯಂತವರಲ್ಲಿ ತಾಗಲಿಕ್ಕೆ ಆಗುತ್ತದೋ ಅಂತ. ಹಾ. ಅವ ಹೋದ ನಂತರ ಆದರೂ ಈ ಕಿಷ್ಕಿಂಧೆಯ ವಂಶವನ್ನು ನಿರ್ವಂಶ ಮಾಡಬೇಕೆನ್ನುವ ಉದ್ದೇಶ ಇತ್ತು. ಹಾ. ಆದರೆ ಅವನನ್ನು ಮೂಲೋತ್ಪಾಟನಗೈಯುವಲ್ಲಿ ಕಾರಣವಾದದ್ದು ನಾ ಪಾಲದ ತುದಿಗೆ ಒತ್ತಿದಾಗ ಅದು ನೇರಕ್ಕೆ ಬಂದಿದೆ. ಮಾತ್ರವಲ್ಲ, ಅಹಿರೂಪಿಯಾದ ರಾಕ್ಷಸ ಸತ್ತು ಹೋಗಿದ್ದಾನೆ. ಮಾತ್ರವಲ್ಲ, ವೃಕ್ಷಗಳು ನಾಶವಾಗಿವೆ. ಇನ್ನು ನಿನ್ನ ಬದುಕಿಗೆ ಕಂಟಕವಿಲ್ಲ ಎನ್ನುವುದು ಸ್ಪಷ್ಟ. ರಾಮ, ಹಾ. ಈಗ ಒಂದು ವಿಶ್ವಾಸ ನನಗೆ ಹೇಗೆ ಬಂತು ಗೊತ್ತುಂಟ. ಹಾ. ನೀನು ಕಾರ್ಯವನ್ನ ಮಾಡುತ್ತೇನೆ ಎನ್ನುವ ಹಾಗೆ ಆಶ್ವಾಸನೆಯನ್ನು ಕೊಟ್ಟೆ. ಆಮೇಲೆ ಹಾ. ನಾನು ಹೇಳಿದ ಎರಡು ಕಾರ್ಯವನ್ನು ನೀನು ಮಾಡಿ ಪೂರೈಸಿದೆ. ಸೂರ್ಯ ವಂಶಸ್ಥನಾದ ನೀನು ಸೂರ್ಯನಂತೆ ಪ್ರಕಾಶಮಾನವಾದ ಪ್ರಭೆಯಿಂದ ಕೂಡಿದೆ. ನೀ ಮಾಡಿದ ಈ ಕಾರ್ಯದಿಂದ ನನಗನ್ನಿಸಿದ್ದು, ನೀ ಸೂರ್ಯನಾದ್ರೆ ನೋಡಿದೆಯ ಸಾರಥಿ ಅರುಣ ಬಂದಾಗ್ಲೇ ಉಂಟು ನಮಗೆ. ಖಂಡಿತ ಸಂತೋಷ. ಸುಗ್ರೀವ, ಹಾ. ಎಷ್ಟರವರೆಗೆ ನಿನ್ನ ಬದುಕಿನಲ್ಲಿ ನೀನು ರಕ್ತದ ಬದುಕನ್ನೇ ಕಂಡವ. ಹೌದು. ಅರುಣೋದಯ ಮಾತ್ರ ಆದದ್ದು. ಹಾ. ಇನ್ನು ಮುಂದೆ ಸೂರ್ಯವಂಶೀಯನಾಗಿ ನಿನಗೆ ಆಶ್ವಾಸನೆ ನೀಡುತ್ತಾ ಇದ್ದೇನೆ. ಹಾ. ನಿನ್ನ ಬದುಕಿನ ಸೂರ್ಯೋದಯದ ಪರ್ವ ಕಾಲ ನಮೋ ನಮಃ. ಅದನ್ನು ನಾ ಮಾಡಿಯೇ ಮಾಡುತ್ತೇನೆ. ಹಾ. ವಿಶ್ವಾಸ ಇದೆ? ಖಂಡಿತ ವಿಶ್ವಾಸ. ಯೋಚನೆ ಮಾಡಬೇಡ. ಹಾ. ಇನ್ನಾದರೂ ಧೈರ್ಯ ತಾಳು. ನಿನ್ನ ಅಣ್ಣನಾದ ವಾಲಿಯನ್ನು ಸಮರಕ್ಕೆ ಆಹ್ವಾನಿಸ. ನಮೋ ನಮಃ. ಅಣ್ಣ ವಾಲಿ, ಬಾ ಬಾ.